ಮಹಾಲಿಂಗೇಶ್ವರ ದೇವರಿಗೆ ಭದ್ರದೀಪ ಉತ್ಸವ ಮಹಾಲಿಂಗೇಶ್ವರ ಸಂತೋಷ ಸ್ವೀಕಾರ ಮಾಡ್ತದೆ. ಹೀಗೆ ಆ MLA ಪದವಿ ಸಿಕ್ಕಿದ್ರಿಂದ ಆ ಸೀಟು ಭದ್ರಾವಡು ದುಂಬುಗು ಮುಖ್ಯಮಂತ್ರಿ ಅಥವಾ ಮಂತ್ರಿ ಪದವಿ ತಿಕ್ಕಲೇಕ ಮಹಾಲಿಂಗೇಶ್ವರಿ ಸಂಪೂರ್ಣ ಅನುಗ್ರಹ ಮಾಡ್ಕೊಡು. ಐಕ್ ಬರ್ಪಿಂಚಿತ್ತು ದುರಿತಳು ದಾಯಿತ ಕಷ್ಟಲಿತ್ತು నేను ಮಾತ ದೇವರ ಪರಿಹಾರ ಮಾಡ್ತದ್ದು. ಜಾತಕದ ಬರ್ಪಿಂಚಿ ದೋಷ, ಶನಿಗ್ರಹಚಾರ, ರಾಹು ದೋಷ, ಕೇತು ದೋಷ, ಅನ್ಯರ್ಧಾರ ಬರ್ಪಿಂಚಿತ್ತು ತೊಂದರೆಗಳು ಅವು ದಾಯ್ತೈತಿನ ಸಂಪೂರ್ಣ ನಿವಾರಣೆ ಆಯ್ತು. ಇನ್ನಿಡ್ದು ಬುಕ್ಕ ಜಯಗಳಿಸಾದ ಮಹಾಲಿಂಗೇಶ್ವರನ ಸನ್ನಿಧಾನ ಬರ್ತಾರೆ. ದೇವರ ಸಂತುಷ್ಟರಾತು. ಆ ಅಮರ್ಪಣ 5 ವರ್ಷದ ಆಡಳಿತ ಒವ್ವೇ ವಿಧಾನಿಸಿತ್ತು. ವಿಘ್ನಗಳು ತೊಂದರೆಗಳು ಅಡ್ಡಾತಂಕಗಳು ಸಮಸ್ಯೆಗಳಿದ್ದಂತೆ ಶುಕ್ಲ ಪಕ್ಷ ಚಂದ್ರೆ ಅಭಿವೃದ್ಧಿ ಅನುಭವ ಅವೇ ರೀತಿ ಆತ ಮಾತ ಕಾರ್ಯಗಳ ನಿರಂತರ ಅಭಿವೃದ್ಧಿನ ಕೊರತು ಆರೋಗ್ಯನು ಕರುಣಿಸಾದ ಐಕ್ಯ ಸಂಬಂಧಪಟ್ಟ ಕಾರ್ಯಕರ್ತರನಕ್ಕಳು ಬೇರು ಮಾತ ಸೇರಿದ ನಕ್ಕಳು ಪೂರ ಪರಸ್ಪರ ವಿಶ್ವಾಸ ಅನ್ಯೋನ್ಯತೆ ಒಗ್ಗಟ್ಟು ರಾಜಕೀಯ ಕ್ಷೇತ್ರದ ಹೂವೇ ವಿಧಾನಿಸಿತ್ತು ವೈಮನಸ್ಸಿದ್ದಂದೆ ಉತ್ತರೋತ್ತರ ಶ್ರೇಯಸ್ಸಾಪಿಲಕ್ಕ ಸಂಪೂರ್ಣ ಅನುಗ್ರಹ ಮಾಡ್ಕೊಳ್ಳುವ ಜನನಾಯಕ ಹೌದು ಅವೇ ರೀತಿ ಆದ ಕೀರ್ತಿ ಬರ್ತದೆ. ಜನನಾಯಕ ಆಪಿಲಕ್ಕ ಮಹಾಲಿಂಗೇಶ್ವರಿ ಸಂಪೂರ್ಣ ಅನುಗ್ರಹ ಮಾಡ್ಕೊಳ್ಳುವ. ಹರ ಶಂಭೋ ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಶಾಲ್ಪದ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಹಂ ಭಜೆ ಮಹಾಲಿಂಗೇಶ್ವರ. ಪೂರ ಸೇರಿದ ಅನ್ಯೋನ್ಯತೆ ಇರ್ತದೆ. ಉತ್ತರೋತ್ತರ ಯಶಸ್ಸಾಪಲಕ ಸಂಪೂರ್ಣ ಅನುಗ್ರಹ ಬರ್ತದೆ. ವೀರ್ಯಗಳ ಆರೋಗ್ಯ ಮಾತ ಕಾರ್ಯಗಳ ರಕ್ಷಣೆ ಪಡ್ತದೆ. ಮಹಾಲಿಗೆ ಒಳ್ಳೆ ವಿಧಾನಿಸಿದ್ದು ಬರ್ಪಣ ಕಷ್ಟ ಇತ್ತು. ಆ ಸಂದರ್ಭದ ಬೇರೆ ಸಹಾಯ ನಿಂತುದು ಇಟ್ಟು ಊರೆಲ್ಲ ಕಾಂಗ್ರೆಸ್ ಪಕ್ಷನ 5 ವರ್ಷ ಆಡಳಿತ ಓವಿ ವಿಧಾನಿಸಿತ್ತು ತೊಂದರೆ ಜನ ಎಡ್ಡೆ ರೀತಿ ಕೀರ್ತಿ ಬರ್ಪಲಕ ಒಗ್ಗಟ್ಟಿಟ್ಟು ಐಕ್ಯಮತ್ಯ ಇಪ್ಪಲಕ ಅನುಗ್ರಹ ಮಾಡ್ತದೆ. ವೀರ್ಯಗಳ ಆರೋಗ್ಯನ ಕೊಟ್ಟು ಕಾಪಾಡು ಬರ್ತಿಂತಹ ಪುಣ್ಯಕ್ಕೆ ಮಹಾಲಿಂಗೇಶ್ವರ. ಕರ್ನಾಟಕದಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದ ಬಹುಮತ ಸಿಕ್ಕಿದೆ. ಹಾಗೂ ಪುತ್ತೂರಿನ ಈ ಕ್ಷೇತ್ರದಲ್ಲಿ ನಮ್ಮ ಆತ್ಮೀಯರು ಅಶೋಕ್ ಕುಮಾರ್ ರಾಯ್ ಅವರು ಇವತ್ತು ಜಯಶಾಲಿಗಳಾಗಿದ್ದಾರೆ. ದೇವರ ಆಶೀರ್ವಾದ ಕೋರಿ ಅವರು ಈ ಚುನಾವಣಾ ಕಣಕ್ಕೆ ಇಳಿದವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಇವತ್ತು ಜನರು ಅವರನ್ನು ಆಶೀರ್ವದಿಸಿದ್ದಾರೆ. ದೇವರ ಕೃಪೆ ಅವರ ಮೇಲಿದೆ. ಅವರಿಗೆ ಜನ ಬೆಂಬಲ ಸಿಕ್ಕಿದೆ. ಹಾಗೂ ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಅವರು ಮೊದಲಿಂದ ಹೇಳ್ತಿದ್ರು, ನನಗೆ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ನನಗೆ ಸಿಕ್ಕಿದರೆ ನಾನು ಇನ್ನೂ ತುಂಬ ಜನಪರ ಯೋಜನೆಗಳನ್ನು ಈ ಸೇವೆಯನ್ನು ಮಾಡ್ತೇನೆ. ಅದರಲ್ಲೂ ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಅವರ ಪ್ರಾರ್ಥನೆಯನ್ನು ದೇವರು ಹೇಳಿದ್ದಾರೆ. ನಾವೆಲ್ಲರೂ ಪ್ರಾರ್ಥಿಸಿದ್ದೇವೆ ಹಾಗೂ ಸಹಕರಿಸಿದ್ದೇವೆ. ಎಲ್ಲರನ್ನ ನಾವು ಇವತ್ತು ಕೃತಜ್ಞಪೂರ್ವಕವಾಗಿ ಅವರ ಪರವಾಗಿ ನಾವು ಆಶೀರ್ವದಿಸ್ತೇವೆ. ಹಾಗೂ ಅಭಿನಂದನೆಯನ್ನು ಸಲ್ಲಿಸುವಾಗ ಅವರಿಂದ ಸಮಾಜಕ್ಕೆ ತುಂಬ ಒಳ್ಳೆಯದಾಗಲಿ ಅಂತ, ಹಾಗೂ ಅವರಿಗೆ ಒಂದು ಸಚಿವ ಸ್ಥಾನ ಕೂಡ ಸಿಗಲಿ ಅಂತ ನಮ್ಮ ಹಾರೈಕೆ.
ಪುತ್ತೂರಿನಲ್ಲಿ ನೂತನ ಅಲಂಕೃತವಾದಂತಹ ಗೃಹೋಪಕರಣಗಳು ಈಗ ಫ್ಯಾಕ್ಟರಿ ರಿಯಾಯಿತಿ ದರದಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಮೇ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಆಕರ್ಷಣೆಗೊಳಿಸಲು ವಾರ್ಡ್ರೋಬ್, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟೆಗಳು ಮುಂತಾದಂತಹ ಎಲ್ಲ ಗೃಹೋಪಕರಣಗಳು ಈಗ ಫ್ಯಾಕ್ಟರಿಯ ರಿಯಾಯಿತಿ ದರದಲ್ಲಿ. ಕನಸಿನ ಈ ರಿಯಾಯಿತಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಉದ್ಘಾಟನಾ ವೇಳೆಯ ಶುಭ ಮುಹೂರ್ತಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.